ಪ್ರಾದೇಶಿಕ ಕೇಂದ್ರಗಳ ಕಾರ್ಯಕ್ರಮದ ಪ್ರಸಾರವನ್ನು ಸ್ಥಗಿತಗೊಳಿಸಿರುವ ಪ್ರಸಾರ ಭಾರತಿಯ ಹೊಸ ನಿಯಮಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವಂತೆ ಇಂದು ಮಂಗಳೂರು ಆಕಾಶವಾಣಿಯ ತಾತ್ಕಾಲಿಕ ಉದ್ಘೋಷಕರು ಕಾರ್ಯಕ್ರಮದ ನಿರ್ವಾಹಕರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾತ್ಕಾಲಿಕ ಉದ್ಘೋಷಕ ಮನೋಹರ್ ಕದ್ರಿ ಅವರು, ಆಕಾಶವಾಣಿಯಲ್ಲಿ ಸ್ಥಳೀಯ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗುತ್ತಿದೆ, ಸಿಬ್ಬಂದಿ ಉದ್ಯೋಗ ಕಡಿತ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಹೊಸ ನೀತಿಯಿಂದ ಪ್ರಾದೇಶಿಕ ಸೊಗಡಿನ ವೇದಿಕೆ ಅಲಭ್ಯವಾಗಲಿದೆ, ಸಣ್ಣ ಕಲಾವಿದರಿಗೆ ಪ್ರೋತ್ಸಾಹದ ಕೊರತೆ ಕಾಡಲಿದೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಆಕಾಶವಾಣಿ ಸಿಬ್ಬಂದಿ ಅರುಣಾ ನಾಯಕ್, ಗಾಯತ್ರಿ, ಪ್ರವೀಣ ಮೆಂಬಳ ಮೊದಲಾದವರಿದ್ದರು. ಇನ್ನು ರೇಡಿಯೋ ಕೇಳುಗರ ಸಂಘದ ಸ್ಥಾಪಕ ಅಧ್ಯಕ್ಷ ರಾಮರಾವ್ ಮಾತನಾಡಿ, ಆಕಾಶವಾಣಿಯಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಅವಕಾಶ ಕಡಿಮೆ ಆಗಿರುವುದು ನಾಡಿನ ಸ್ಥಳೀಯ ಜನತೆಗೆ ಬರುತ್ತಿರುವ ದೊಡ್ಡ ಆಪತ್ತು. ಶೀಘ್ರವೇ ಈ ನೀತಿಯನ್ನ ಹಿಂಪಡೆಯಬೇಕು ಎಂದು ಮನವಿ ಮಾಡಿದರು. ಪುಸ್ತಕ ಓದುವುದಕ್ಕಿಂತ ಜಾಸ್ತಿ ನಾವು ನಾಲೆಜ್ ಅನ್ನು ಆಕಾಶವಾಣಿಯಿಂದ ಪಡೆದಿದ್ದೇವೆ. ನಾನು ಈ ಮಾತನ್ನ ನಾನೊಬ್ಬ ಅಲ್ಲಿಯ ಒಂದು ಎಂಪ್ಲಾಯಿ ಆಗಿ ಹೇಳ್ತಾ ಇಲ್ಲ. ಇಂತಹ ಒಂದು ಜ್ಞಾನದ ಭಂಡಾರವಾಗಿರುವ ಆಕಾಶವಾಣಿಯನ್ನ ಮುಚ್ಚುವುದು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಎಷ್ಟು ಸರಿ ಅಂತ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, 29ನೇ ತಾರೀಕಿಗೆ ನಮ್ಮ ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಜೊತೆ ಮಾತನಾಡಿದರು. ನಮ್ಮ ಪ್ರತಿನಿಧಿಯಾಗಿ ಬೆಂಗಳೂರಿನವರ ಅನೌನ್ಸರ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರು, ಸಂವಹನ ಮಾಡಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಪ್ರಧಾನಿಯವರು ಈ ಕೊರೋನಾ ಸಂದರ್ಭದಲ್ಲಿಯೂ ನೀವು ಯಾವುದೇ ಟೆನ್ಷನ್ಗಳನ್ನು ಇಟ್ಕೊಳ್ಳದೆ ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನ ನಾವು ತಗೊಳ್ತೇವೆ, ನೀವು ನಮ್ಮ ಪರವಾಗಿ ನೀವು ಕೆಲಸ ಮಾಡಬೇಕು, ಆಸ್ ಎ ಮೀಡಿಯಾ ಆಗಿ ನಮ್ಮ ಸರ್ಕಾರದ ಮುಖವಾಣಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅದೇ ತರ ನನ್ನ ಊರಿದ್ದಲ್ಲ, ನಾನು ಮಂಗಳೂರಿನವಳಲ್ಲ, 25 ಕಿಲೋಮೀಟರ್ ದೂರದಿಂದ 2 ವೀಲರ್ ಅಲ್ಲಿ ಬಂದು, ಅದು ವಿಷಯ ಏನಿರ್ಬೋದು, ಆದ್ರೆ ನನಗೆ ಈ ಮೀಡಿಯಾದ ಬಗ್ಗೆ ಇರುವಂತಹ ಪ್ರೀತಿ, ಅದಕ್ಕಾಗಿ ಮತ್ತೆ ನಾನು ಈ ಮೀಡಿಯಾದ ಒಬ್ಬ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಆ ಎಲ್ಲ ಲಾಕ್ಡೌನ್ ಸಂದರ್ಭಗಳಲ್ಲಿ ಒಂದು ಡ್ಯೂಟಿಯನ್ನು ಬಿಡದೆ ನಾನು ಆ ಎಲ್ಲ ಸಂದರ್ಭಗಳಲ್ಲಿ ಪ್ರತಿಯೊಂದು ಡ್ಯೂಟಿಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಂಥ ಒಂದು ಸಂಸ್ಥೆ ಈಗ ಮುಚ್ಚಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ದುಃಖ ಪಡಬೇಕಾದಂತಹ ಸಂಗತಿ. ಈ ಒಂದು ವೃತ್ತಿಯಿಂದ ಜೀವನ ನಿರ್ವಹಿಸುವಂತ ನಮ್ಮ ಒಂದು ಬಂಧು ಬಳಗದವರಿಗೆ ಇತ್ತೀಚೆಗೆ ಒಂದು ಶಾಕ್ ಅನ್ನೋ ಒಂದು ಮಾತು, ಹೇಳಿಕೆಗಳು, ಸುದ್ದಿಗಳು ಬೇಸರ ಉಂಟು ಮಾಡಿದೆ. ಯಾಕೆಂತ ಹೇಳಿದ್ರೆ, ನಮ್ಮ ಕೆಲಸಗಳ ಬಗ್ಗೆ ಹಲವಾರು ಬದಲಾವಣೆ ಹಾಗೂ ಕೆಲಸ ಕಳೆದುಕೊಳ್ಳುವ ಸಂದರ್ಭಗಳು ಕೂಡ ಬರುವ ಸಾಧ್ಯತೆಗಳು ಇರುವುದು ಅನ್ನೋ ಒಂದು ನಮ್ಮ ಗಮನಕ್ಕೆ ಬಂದಿದೆ. ಈ ಮಾನ್ಯ ಪ್ರಧಾನಮಂತ್ರಿಯವರ ಜನಪ್ರಿಯ ಮನ್ ಕಿ ಬಾತ್ ಸಂಚಿಕೆಯ ಪ್ರಸಾರ ಕಾರ್ಯದಲ್ಲಿ ಕೂಡ ನಮ್ಮ ಉದ್ಘೋಷಕರ ಪಾತ್ರ ಹಿರಿದಾಗಿದ್ದು, ನಮ್ಮ ಕಾರ್ಯಕ್ರಮದ ಜೊತೆಗೆ ನಮ್ಮ ಇಂಜಿನಿಯರಿಂಗ್ ಸ್ಟಾಫ್ ಕೂಡ ನಮಗೆ ತುಂಬಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳ್ತಾ, ಈ ಪ್ರಸಾರ ಕಾರ್ಯದ ಉದ್ಘೋಷಕರ ಪಾತ್ರ ಬಹಳ ಹಿರಿದಾಗಿದೆ. ಸ್ನೇಹಿತರೆ, ಇತ್ತೀಚಿನ ಬೆಳವಣಿಗೆ ಪ್ರಕಾರ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ADG ಅಂತ ಒಂದು ಪೋಸ್ಟ್ ಇದೆ ನಮ್ಮಲ್ಲಿ. ಹಿರಿಯ ಒಂದು ಕಾರ್ಯನಿರ್ವಾಹಕರು ಅವರು ಮಿಸ್ಟರ್ ರಮಾಕಾಂತ್ ರೆಡ್ಡಿ ಅಂತ ಹೇಳಿ, ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತನ್ನ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ಹೊಸ ಕಾನೂನನ್ನ ನಮ್ಮ ಮೇಲೆ ಹೇರಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕೂಡ ಹೇರಲಾಗಿತ್ತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಇದು ಆರ್ಡರ್ ಆಗಿಲ್ಲ. ನಮ್ಮ ಪ್ರಸಾರ ಭಾರತದಿಂದ, ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವುದೇ ಆರ್ಡರ್ ಬರಲಿಲ್ಲ. ಆದ್ರೆ ಇವರು ತನ್ನ ಒಂದು ಅಧಿಕಾರಾವಧಿಯಲ್ಲಿ ಒಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಕಾರ್ಯಕ್ರಮಗಳು ಕೂಡ ರಾಜ್ಯವ್ಯಾಪಿ ಪ್ರಸಾರ, ಸ್ಟೇಟ್ ಕಪ್ಪಲ್ಲಿ ಬೆಂಗಳೂರಲ್ಲೇ ಪ್ರಸಾರ ಆಗಬೇಕು, ಎಲ್ಲಾ ಸ್ಟೇಷನ್ಗಳು ಕೂಡ ಅದನ್ನ ಮರುಪ್ರಸಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದು ಮಾಡೋದು ಬೇಡ ಆಯ್ತು, ಯಾಕಂದ್ರೆ ಸಾಕಷ್ಟು ವಿಷಯಗಳೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ನಾನು ರೇಡಿಯೋ ಕೇಳುವ ಸಂಘದ ಅಧ್ಯಕ್ಷನಾಗಿ ಇವರಿಗೆ ಆಂದೋಲನಕ್ಕೆ ಖಂಡಿತ ನಮ್ಮಿಂದ ಆದಷ್ಟು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ, ನಾವು 2008ರಲ್ಲಿ ರೇಡಿಯೋ ಕೇಳುವ ಸಂಘದ ಉದ್ಘಾಟನೆಯಲ್ಲಿ ಪ್ರೊಫೆಸರ್ ಅಹಮದ್ ಸೋಮೇಶ್ವರ್ ಒಂದು ಮಾತು ಹೇಳಿದ್ರು, ಆಕಾಶವಾಣಿ ಇಸ್ ಅ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ಅದು ನಿಜಕ್ಕೂ ಕೂಡ ಸತ್ಯ. ಅದನ್ನ ಆಕಾಶವಾಣಿಯನ್ನು ಕೇಳ್ತಾ ನಾನು ಅದನ್ನ ಅವರ ಮಾತನ್ನ ಅನುಭವಿಸ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಆಕಾಶವಾಣಿ ಒಂದು ಉತ್ತಮವಾದ ಮಾಧ್ಯಮ ಅಂತ ನಾನು ಹೇಳ್ತೇನೆ.